ಬಂಟ್ವಾಳದ ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ತುಳು ನಾಟಕೋತ್ಸವ 2022 ನಡೆಯುತ್ತಿದ್ದು 6ನೇ ದಿನದಂದು ಅಭಿನಯ ಕಲಾವಿದರು ಕುಡ್ತ ಮುಗೇರು ಇವರಿಂದ ನನತಾತ ಒರೆಂಟ್ ನಾಟಕವು ಪ್ರದರ್ಶನಗೊಂಡಿತು. ತುಳು ನಾಟಕ ಕಲಾವಿದರ ಒಕ್ಕೂಟ ಮಂಗಳೂರಿದರ ಬಂಟ್ವಾಳ ಘಟಕದ ಯೋಜನೆಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಹಾಗೂ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದೊಂದಿಗೆ ತುಳು ನಾಟಕೋತ್ಸವ 2022 ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಸತೀಶ್ ಶೆಟ್ಟಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹೆಚ್ಚಿನ ಕಲಾವಿದರು ನಮ್ಮ ಬಂಟ್ವಾಳದವರು ಎಂದು ಹೇಳಲು ನನಗೆ ಹೆಮ್ಮೆಯಾಗ್ತಿದೆ. ಈ ಕಾರ್ಯಕ್ರಮದಿಂದ ನಮ್ಮ ಕಲಾವಿದರಿಗೆ ಇನ್ನಷ್ಟು ಪ್ರೋತ್ಸಾಹ ಹಾಗೂ ಅವಕಾಶ ಸಿಗಲಿದೆ ಎಂದರು. ಆ 10 ವಿಚಾರಗಳು ಒಟ್ಟಾನದಂಡ ಐಟೊಂದು ಎಲ್ಲಿಯ ತೊಡಕು ಬತ್ತಂದಂಡ ಐಟ್ ಒರಿಪಿದೈಬೋದು ಒರಂಬ ಜನತ ವಿಚಾರಗಳು ಆ ಮನಸ್ಸಿಗೆ ದದನ ಮುಂಜಿ ಬೇನಾಪನಂಚಿನ ವಿಚಾರಗಳು ಬರ್ಪನಿನ ನಮ್ಮ ಏತೋ ಕಜ್ಜಲಡಿ ಏತೋ ಲೇಸಲಡಿ ತೂತನಂಚಿನ ಉದಾಹರಣೆ ಆತ ಮಾತ ವಿಚಾರಗಳು ಇತ್ತಂದಂಡ ಈ ಒಂಜಿ ಲೇಸು ಉಂತೆರೆ ಬಲ್ಲಿ ಅವು ನನಾತ ದಿನ ಎಡ್ಡೆಡು ನಡಪೋಡು ಪಣಪಣಂಚಿನ ಒಂಜಿ ಮಲ್ಲ ಜವಾಬ್ದಾರಿಗಿತ್ತದು ಬಂಟ್ವಾಳ ಘಟಕದ ಅಧ್ಯಕ್ಷರಾಯನಂಚಿನ ಸುಭಾಷ್ ಚಂದ್ರನ ನೇತೃತ್ವಡು ಆರ್ನೊಟ್ಟಿಗಿತ್ತನಂಚಿನ ಮಾತ ಸದಸ್ಯರನ್ನು ಒಗ್ಗೂಡಿಸದು ಬಾರಿ ಪೊರ್ಲುದ ಕಾರ್ಯಕ್ರಮ ನಮ್ಮ ಬಂಟ್ವಾಳದ ಈ ಮಣ್ಣು ಆವೋಡು ಪಣಪಣಂಚಿನ ಒಂಜಿ ಮಲ್ಲ ಯೋಚನೆ ಅಂತದು ಈ 29 ತಾರೀಕಿಗೆ ಈ ಲೇಸ್ ಪ್ರಾರಂಭ ಆಂಡು ಇನಿಕ್ಕೆ ಸುಮಾರು ಆಜಿ ಕಲಾವಿದರನ್ನ ತಂಡಲು ಬೇತೆ ಬೇತೆ ರೀತಿಯ ಸಂಸ್ಕಾರ ಬೊಕ್ಕ ಸಂಸ್ಕೃತಿನ ಪ್ರತಿಬಿಂಬಿಸದು ಸೇರಿದನಂಚಿನ ಜನಮಂದಿಲೆಗೆ ಒಂಜಿ ಎಡ್ಡ ಸಂದೇಶ ಕೊರ್ಪನಂಚಿನ ಒಂಜಿ ಸಂಸ್ಕಾರದ ಕಥೆನ ರೂಪಿಸದು ಆ ಜನಕ್ಕುಲ ಬದುಕಿಗೆ ಸಾಕ್ಷ್ಯ ಹೊಡಮನಂಚಿನ ಉದ್ದೇಶ ಅಂದಿದ್ದು ಆಜಿ ತಂಡದಕ್ಕಳು ಮುರಂದು ಬುಕ್ಕ ಈ ಕಾರ್ಯಕ್ರಮವನ್ನು ಕೊರಿಯರ ಇನಿ ಮುಟ್ಟ ತಯಾರಾದುಳ್ಳೇನು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಬಂಟ್ವಾಳ ಮಾಜಿ ಪುರಸಭಾ ಸದಸ್ಯರಾದ ಪ್ರವೀಣ್ ಜಕ್ರಿಬೆಟ್ಟು, ಬಂಟ್ವಾಳ ಪುರಸಭಾ ಸದಸ್ಯರಾದ ಗಂಗಾಧರ್, ಮಾವಿನಕಟ್ಟೆ ಉದ್ಯಮಿ ಶರಪೀಶ್ವರ್ ಟ್ರೇಡರ್ಸ್ ರಾಧಾಕೃಷ್ಣ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘದ ಕೋಶಾಧಿಕಾರಿ ಬಾಲಕೃಷ್ಣ, ಮೂಡಬಿದ್ರೆ ತುಳು ನಾಟಕ ಕಲಾವಿದರ ಒಕ್ಕೂಟದ ಸಂಚಾಲಕರಾದ ಸುಧಾಕರ್ ಶೆಟ್ಟಿ ಬೆದ್ರಾ, ಬಂಟ್ವಾಳ ವರ್ತಕರ ಸಹಕಾರಿ ಸಂಘದ ನಿರ್ದೇಶಕರಾದ ರಾಜೇಶ್ ಬಿ, ಬಂಟ್ವಾಳ ವರ್ತಕರ ಸಹಕಾರಿ ಸಂಘದ ನಿರ್ದೇಶಕರಾದ ರವೀಂದ್ರ ಎಂ, ಬಂಟ್ವಾಳ ವರ್ತಕರ ಸಹಕಾರಿ ಸಂಘದ ಪ್ರಬಂಧಕರಾದ ಮೋಹನ್ ಜಿ ಮೂಲ್ಯ ಉಪಸ್ಥಿತರಿದ್ದರು. ಇದೇ ವೇಳೆ ಅಭಿನಯ ಕಲಾವಿದರು ಕುಡ್ತಮುಖಿಯರು ಇವರಿಂದ ನನತಾದ ಒರೆಂಟ್ ನಾಟಕವು ಪ್ರದರ್ಶನಗೊಂಡಿತ್ತು. ಈ ವೇಳೆ ನಾಟಕೋತ್ಸವದ ಸಹಾಯಾರ್ಥ ಪ್ರತಿದಿನ ನಾಟಕ ವೀಕ್ಷಿಸುವವರಿಗೆ ಅದೃಷ್ಟ ಬಹುಮಾನ ಪಡೆಯುವ ಅವಕಾಶವಿದ್ದು, ವೀಕ್ಷಕರೊಬ್ಬರು ಅದೃಷ್ಟ ಬಹುಮಾನವನ್ನು ಪಡೆದುಕೊಂಡರು. ವಿಎನ್ಆರ್ ಗೋಲ್ಡ್ ಬಂಟ್ವಾಳ ಇವರಿಂದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಮಾರೋಪದ ದಿನದಂದು ತುಳುವೇರ್ ತುಡರ್ ಕಲಾ ತಂಡ ಸುರತ್ಕಲ್ ಮಧು ಬಂಗೇರ ವಿರಚಿತ ತುಳು ನಾಟಕ ಕೊಪ್ಪರಿಗೆ ಎಂಬ ನಾಟಕವು ಪ್ರದರ್ಶನಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಬಿಸಿ ರೋಡ್.